ಮೂವಿ ಹೇಗೆ ಮಾಡಬೇಕಂತ ಒಂದು ಸ್ಟ್ಯಾಂಡರ್ಡ್ ಚೇಂಜ್ ಮಾಡ್ತಾ ಇದ್ದಾರೆ ಇವರ ಟೀಮ್. ಸೊ ವಂಡರ್ಫುಲ್ಲಿ ಎಂಜಾಯ್ಡ್. ಅವರು ಮಾಡಿರೋ ಮೂರು ಮೂವೀಸ್ ಕಡೆ ನೋಡ್ತಾ ಇದ್ದೇನೆ ಆ್ಯಂಡ್ ದಿಸ್ ವಾಸ್ ಒನ್ ಅಬೌವ್ ದಿ ಅದರ್. ಥ್ಯಾಂಕ್ಸ್ ಅ ಲಾಟ್ ರಾಜ್ ಟೀಮ್, ಥ್ಯಾಂಕ್ ಯು. അടിപൊളി രാജണ്ണൻ്റെ ആക്ടിംഗ് എല്ലാം വേറെ ലെവൽ എന്ന് പറഞ്ഞാൽ വേറെ ലെവൽ സാധനം. ಟೂ ಗುಡ್. ಚೆನ್ನಾಗಿತ್ತು ಮೂವಿ. ಆ್ಯಕ್ಚುಲಿ ರಾಜಣ್ಣನ ಜೊತೆಗೆ ಅವರನ್ನು ಇಂಟರ್ವ್ಯೂ ಮಾಡೋವಂಥ ಅವಕಾಶಗಳು ಕೂಡ ಸಿಕ್ತು. ನಿಮ್ಮ ಚಾನಲ್ ಕೂಡ ನೋಡ್ತಾ ಇರ್ತೀವಿ. ಸೊ ಆಫ್ಟರ್ ದಿ ಲಾಂಗ್ ಟೈಮ್ ಒಂದು ಕನ್ನಡ ಮೂವಿಯಲ್ಲಿ ಕನ್ನಡದಲ್ಲಿ ಒಂದು ಅದ್ಭುತವಾಗಿರುವಂಥ ಮೂವಿಯನ್ನು ನೋಡಿರುವಂಥ ಎಕ್ಸ್ಪೀರಿಯನ್ಸ್ ಇವತ್ತು ನಮಗೆ ಆಯಿತು. ಸೊ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಟೋಬಿ. ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ಕೊಳ್ತೀನಿ ಸರ್. ನಿಮಗೆ ಕೂಡ ಥ್ಯಾಂಕ್ ಯು ಸೊ ಮಚ್ ಸರ್. ಸೂಪರ್ ಟೋಬಿ. ಇದು ನಿಜವಾಗಿ ಸಿನಿಮಾ ಅಲ್ಲ, ವಾಸ್ತವಿಕ ಪ್ರಪಂಚವನ್ನು ಒಂದು ಸಿನಿಮಾ ರೂಪದಲ್ಲಿ ರಾಜ್ ಶೆಟ್ಟಿ ಅವರು ಯಾವ ರೀತಿ ತೋರಿಸಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅದ್ಭುತ. ಅವರ ನಟನೆ ಅಂತೂ ಹೇಳುವುದೇ ಬೇಡ, ಆ ರೀತಿಯಲ್ಲಿ ಮಾಡಿದ್ದಾರೆ. ಈ ಸಿನಿಮಾ ಖಂಡಿತ ಪ್ರತಿಯೊಂದು ಥಿಯೇಟ್ರ್ನಲ್ಲೂ 100 ದಿನಕ್ಕಿಂತ ಮೇಲೆ ಖಂಡಿತ ರನ್ ಆಗ್ತದೆ. ಅವರಿಗೆ ಶುಭ ಹಾರೈಸ್ತೀನಿ. ತುಂಬ ಚೆನ್ನಾಗಿದೆ. ಅಭಿನಯದ ಪರಾಕ ಅಷ್ಟೇ, ಅದಕ್ಕಿಂತ ಆಚೆ ಏನು ಹೇಳಲಿಕ್ಕಿಲ್ಲ. ಹ್ಯಾಂಗ್ ಓವರ್ ಇನ್ನೂ 2 ದಿನ ಕಳಿಬೇಕು ಮಾತಾಡಲಿಕ್ಕೆ. ಇನ್ನೂ ಸಹ ನೋಡ್ಬೋದು, ಫ್ಯಾಮಿಲಿಯಲ್ಲಿ ಬರ್ಬೋದು. ಒಳ್ಳೆಯದು. ಗ್ರೇಟ್, ಪಾತ್ ಬ್ರೇಕಿಂಗ್ ಮೂವಿ. ಗ್ರೇಟ್ ಪರ್ಫಾರ್ಮೆನ್ಸ್ ಸರ್, ಸೂಪರ್. ದರ್ಶಕತ್ವ ಮಾಸ್ಟರ್ ಪೀಸ್. ಸೂಪರ್ ಮೂವಿ. ಬಾಂಬ್. ಸೂಪರ್ ಆಗಿ ಬಾ ಪೂರ ಇಷ್ಟ. ಜಾತ್ರೆದ ಸೀನು ಪೂರ ಬೋಟು ಬೆಡ್ ಎತ್ತ ಎಡ್ಡೆ ಲಾಯ್ಕ್ ಆತು. ಮಾತ್ರ ತೂಪಿನ ಮೂವಿ ಅವು ಬೇಜಾರಾಪಿನ ಸೀನ್ಗಳು ಉಂಡವು. ಹಾಂ ಎಡ್ಡೆತ್ತನ ಪಿಕ್ಚರ್. ನಮ್ಮ ಊರಡಿ ಆಯ್ತು, ಮುಲ್ಕಿದ ಊರಡಿ ಊರು ಎಡ್ಡೆತ್ತು ಪಿಕ್ಚರ್ ಕೂಡ. ತುಂಬ ಚೆನ್ನಾಗಿದೆ. ಸ್ಟೋರಿ ಒಳ್ಳೆ ಇದೆ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗುಡ್, ಸೂಪರ್ ಇತ್ತು. ಸೂಪರ್ ಒಳ್ಳೆಯದು, ನೋಡ್ಬೋದು, ಮನೆಯವರೆಲ್ಲರೂ ನೋಡ್ಬೋದು. ಒಳ್ಳೆಯದು. ಸೂಪರ್, ಚೆನ್ನಾಗಿದೆ. ಒಳ್ಳೆಯದಾಗಿದೆ. ಸೂಪರ್ ಮತ್ತೆ ಸೂಪರ್ ಆಗಿದೆ. ಹಲೋ. ಸೂಪರ್ ನಂಬರ್ 1 ಆಗಿದೆ ಮೂವಿ. ಸೂಪರ್ ನೈಸ್ ಮೂವಿ. ನೀವು ಸೂಪರ್. ತುಂಬ ಚೆನ್ನಾಗಿದೆ ಮೂವಿ, ನೋಡ್ಬೋದು, ಎಲ್ಲರೂ ಒಮ್ಮೆ ನೋಡಿ. ಸೂಪರ್ ಇತ್ತು, ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಒಳ್ಳೆ ಎಲ್ಲ ಇಷ್ಟ ಆಯಿತು. ಫೈಟ್ಸ್ ಹಾಂ ಸೂಪರ್ ಆಗಿದೆ. ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಸೂಪರ್ ಸರ್. ಚೆನ್ನಾಗಿದೆ. 100 ಡೇಸ್ ಪಕ್ಕ ಚೆನ್ನಾಗಿದೆ. ಇಷ್ಟ ಆಯಿತು. ನಮ್ಮ ತುಳುನಾಡು ಸಂಸ್ಕೃತಿ ಇತ್ತು, ಕುಮಟ ಕಡೆಯಿಂದೆಲ್ಲ ಶೂಟಿಂಗ್ ಆಯಿತು, ಚೆನ್ನಾಗಿತ್ತು. 100 ಡೇಸ್ ಪಕ್ಕ. ಎಡ್ಡೈತೆ, ಮಸ್ತ್ ಎಡ್ಡೈತೆ. ಸೂಪರ್ ಒಳ್ಳೆಯದು. ಸೂಪರ್ ಮೂವಿ. ಒಳ್ಳೆಯದೆ. ಆ್ಯಕ್ಟಿಂಗ್ ಎಲ್ಲದು ಚೆನ್ನಾಗಿದೆ, ಸೂಪರ್ ಆಗಿದೆ. ನೋಡಲಿ, ಎಲ್ಲರೂ ನೋಡಬೇಕು ಮಾತ್ರ. ಹಾಂ, ಸೂಪರ್ ಮೂವಿ. ಸೂಪರ್ ನಂಬರ್ 1. ಬ್ಯೂಟಿಫುಲ್ ಮೂವಿ. ನೈಸ್ ಫಿಲ್ಮ್, ಗ್ರೇಟ್. ಸೂಪರ್. ಒಳ್ಳೆಯಾಗಿದೆ, ಸೂಪರ್ ಆಗಿದೆ. ಆ್ಯಕ್ಟ್ ಎಲ್ಲ ಒಳ್ಳೆ, ಭಾರಿ ಖುಷಿಯಾಗಿದೆ, ಡಿಫ್ರೆಂಟ್ ಆಗಿ. ಸೂಪರ್ ಮೂವಿ, ಎಲ್ಲರೂ ಬಂದು ನೋಡೋ ಸೀನೆ. ಸ್ಟೋರಿ ಎಲ್ಲ ತುಂಬ ಒಳ್ಳೆಯದಿತ್ತು. ಟೋಬಿ ಮೂವಿಯಲ್ಲಿ ಇಷ್ಟು ಟೈಮ್ ವರ್ಕ್ ಮಾಡಿದ್ದೇನೆ ನಾನು, ಸುಮಾರು ಟೈಮಲ್ಲಿ ಅವರೊಟ್ಟಿಗೆ. ಆದರೆ ಅದರಲ್ಲಿ ವರ್ಕ್ ಮಾಡಿದಾಗ ಆ ಸ್ಟೋರಿ ಬಗ್ಗೆ ಏನೂ ಗೊತ್ತಾಗ್ತಿರಲಿಲ್ಲ. ಈ ಥಿಯೇಟ್ರಿಗೆ ಬಂದು ನೋಡಿದಾಗ ಅದರ ಸ್ಟೋರಿ ಬಗ್ಗೆ ನೋಡುವಾಗ ನಮ್ಗೆ ಅದೊಂದು ಹೇಗೆ ಮೂಡಿ ಬಂದಿದೆ ಅಂದರೆ ಅದೆಲ್ಲರೂ ಬಂದು ಥಿಯೇಟ್ರಿಗೆ ನೋಡಿದ್ರೇ ಗೊತ್ತಾಗ್ತದೆ, ಅಷ್ಟು ಒಳ್ಳೆ ಮೂಡಿ ಬಂದಿದೆ. ಅವ್ರ ಆ್ಯಕ್ಟಿಂಗ್ ಅಂತೂ ಹೇಳಲಿಕ್ಕೆ ಇಲ್ಲ, ಸೂಪರ್ ಆಗಿದೆ. ಡಿಫ್ರೆಂಟ್ ಆ್ಯಕ್ಟ್, ಸೂಪರ್ ಬಂದಿದೆ. ತುಂಬ ಚೆನ್ನಾಗಿದೆ ಸರ್. ಸ್ಪೆಷಲಿ ನಮಗೆ ರಾಜ್ ಸರ್ ಅಂದರೆ ಮೊದಲೇ ಒಂದು ಮಟ್ಟಿನ ಕಥೆಯಿಂದ ಅವರು ಗರುಡ ಗಮನ, ಒಂದು ಮಟ್ಟಿನ ಕತೆ, ಇದು 3. ಆ 3 ಫಿಲ್ಮಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರದ್ದು ಆ್ಯಕ್ಟಿಂಗಲ್ಲಿ ಮಾತಾಡಲಿಕ್ಕೆಲ್ಲ ಯಾವುದರಲ್ಲಿ ಕೂಡ ಅವರು. ಮತ್ತು ನಾವು ಅವರ ಮೂವಿಗೆ, ಇದೇ ಮೂವಿಗೆ ನಾವು ಜೂನಿಯರ್ಸ್ ಆಗಿದ್ದೇವೆ. ನಾನು ಕಿರಣ್ ಅಂತ, ಮತ್ತು ಜಯಂತಿ ಮೇಡಮ್ ಅಂತ, ಅಶ್ವಿನಿ ಅಂತ ಇದ್ದಾರೆ. 4 ಜನ ಒಟ್ಟು ಸೇರಿ ಜೂನಿಯರ್ಸ್ ಆಗಿದ್ದೇವೆ. ನಮಗೆ ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಅವರ ಟೀಮಲ್ಲಿ ಇನ್ನೂ ನಮಗೆ ಒಂದು ವರ್ಕ್ ಮಾಡಲಿಕ್ಕೆ ಚಾನ್ಸ್ ಕೊಡಲಿ ಅಂತ ನಾವು ರಾಜ್ ಸರ್ ಹತ್ರ ಕೇಳ್ಕೊಳ್ತೇವೆ. ಅವರ ಟೀಮಿಗೂ ಒಳ್ಳೆಯದಾಗಲಿ. ಅವರು ಟೀಮವರು ನಮಗೆ ಒಂದು ತಪ್ಪು ಮಾಡಿದರೂ ಏನು ಬೈದು ಮಾತಾಡ್ತಿರಲಿಲ್ಲ. ತುಂಬ ಒಳ್ಳೆ ಫ್ರೆಂಡ್ಲಿಯಾಗಿ ಮನೆಯವ್ರ ಥರನೇ ಇದ್ದರು. ಅದು ನಮಗೆ ತುಂಬ ಖುಷಿ ಆಯಿತು. ನಾವು ಇನ್ನೂ ಅವರ ಟೀಮಲ್ಲಿ ವರ್ಕ್ ಮಾಡಬೇಕಂತ ತುಂಬ ಆಸೆ ಪಡ್ತೇವೆ. ನಮಗೆ ಇನ್ನೂ ಅವರು ವರ್ಕ್ ಕೊಡಲಿ ಅಂತ ಕೇಳ್ಕೊಳ್ತೇವೆ. ರಾಜ್ ಸರಿಗೆ ತುಂಬ ಧನ್ಯವಾದಗಳು.